ನಿಮ್ಮ ಕಣ್ಣಿನಿಂದ ನೀರು ತರಿಸುವ ಈರುಳ್ಳಿ ಹೆಚ್ಚು ಬೆಳೆಯುವ ದೇಶವಾಗಿದೆ ಭಾರತ. ನೀರುಳ್ಳಿ ಹೆಚ್ಚು ರಫ್ತು ಮಾಡುವ ದೇಶಗಳು ಭಾರತ, ಚೀನಾ, ಈಜಿಪ್ಟ್ ಹಾಗೂ ಟರ್ಕಿ. ಈಜಿಪ್ಟಿನಲ್ಲಿ ಈರುಳ್ಳಿ ಬಳಕೆಯ 5,000 ವರ್ಷ ಹಿಂದಿನ ದಾಖಲೆ ಇದೆ. ಅವರು ನೀರುಳ್ಳಿಯನ್ನು ಪವಿತ್ರ ಸ್ಥಾನದಲ್ಲಿ ಇಟ್ಟಿದ್ದರು. ಕೆಂಪು, ಬಿಳಿ, ಹಳದಿ ಬಣ್ಣದಲ್ಲಿ ಈರುಳ್ಳಿಗಳು ಲಭ್ಯವಿದೆ. ಭಾರತದಿಂದ ಇಡಿಯಲ್ಲದೆ ಪುಡಿ, ಚೆಕ್ಕೆ, ಪೇಸ್ಟ್ ರೂಪದಲ್ಲೂ ಈರುಳ್ಳಿ ರಫ್ತಾಗುತ್ತದೆ. ಪ್ರಪಂಚದಲ್ಲಿ ಈರುಳ್ಳಿ ಎಲ್ಲ ಅಡುಗೆ ಮನೆಗಳಲ್ಲಿ ಕಾಣಿಸುತ್ತದೆ. ಭಾರತ 2.7 ಕೋಟಿ ಟನ್, ಚೀನಾ 2.4 ಕೋಟಿ ಟನ್, ಈಜಿಪ್ಟ್ 33 ಲಕ್ಷ ಟನ್, USA 31 ಲಕ್ಷ ಟನ್, ಟರ್ಕಿ 25 ಲಕ್ಷ ಟನ್ ಈರುಳ್ಳಿಯನ್ನು ಬೆಳೆಯುತ್ತದೆ. ಬಾಂಗ್ಲಾದೇಶ, ರಷ್ಯಾ, ಪಾಕಿಸ್ತಾನ ಇತರ ಪ್ರಮುಖ ಈರುಳ್ಳಿ ಬೆಳೆಯುವ ದೇಶಗಳಾಗಿದೆ. ಭಾರತದಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ಮಧ್ಯಪ್ರದೇಶಗಳಲ್ಲಿ ಹೆಚ್ಚು ಈರುಳ್ಳಿ ಬೆಳೆಯುವರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದಿಲ್ಲಿ.